ಕೊರೋನಾ ಗೈಡ್ಲೈನ್ಸ್ ಪಾಲನೆ ಮಾಡಿಕೊಂಡು ದೇವಾಲಯಗಳ ನಿರ್ಬಂಧವನ್ನ ಸರ್ಕಾರ ತೆರವು ಮಾಡಿದೆ. ಪೊಡವಿಗೊಡೆಯನ ನಾಡು ಉಡುಪಿಯ ಕೃಷ್ಣ ಮಠದಲ್ಲಿ 1 ವಾರಗಳ ಭಕ್ತರಿಗೆ ಅವಕಾಶವನ್ನ ಪಡೆಯುವುದಕ್ಕೆ ಈ ಹಿಂದೆ ನಿರಾಕರಣೆ ಮಾಡಲಾಗಿತ್ತು ಎಂದು ಪರ್ಯಾಯ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿ ಹೇಳಿದರು. ಇದೀಗ ಇಂದಿನಿಂದ ಉಡುಪಿಯ ಕೃಷ್ಣ ಮಠದಲ್ಲಿ ದೇವರ ದರ್ಶನ ಪಡೆಯುವುದಕ್ಕೆ ಅವಕಾಶವಿದ್ದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಕೃಷ್ಣ ದರ್ಶನ ಪಡೆಯಬಹುದಾಗಿದೆ. ಮಠದಲ್ಲಿ ಕೊರೋನಾ ಗೈಡ್ಲೈನ್ಸ್ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ. ಯಾವುದೇ ತೀರ್ಥ ಪ್ರಸಾದ ಸೇವೆಗಳು ಇರುವುದಿಲ್ಲ ಎಂದು ಪರ್ಯಾಯ ಈಶಪ್ರಿಯ ತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ಉಡುಪಿಯ ವರದಿಗಾರರಾದ ಪ್ರಮೋದ್ ಅವರು. ಪ್ರಮೋದ್, ಹೇಳಿ, ಕಳೆದ 1 ವಾರಗಳ ಕಾಲ ಕೃಷ್ಣ ಮಠಕ್ಕೆ ಪ್ರವೇಶವನ್ನ ನಿರ್ಬಂಧಿಸಲಾಗಿತ್ತು. ಎಲ್ಲ ಕಡೆಗಳಲ್ಲಿ ಪ್ರವೇಶವನ್ನು ಅವಕಾಶ ನೀಡಲಾಗಿದ್ರು ಕೂಡ ಉಡುಪಿಯಲ್ಲಿ ಅವಕಾಶ ನೀಡಿರಲಿಲ್ಲ. ಆದರೆ ಇಂದಿನಿಂದ ಮತ್ತೆ ಅವಕಾಶ ನೀಡಲಾಗಿದೆ. ಈ ವಿಷಯಕ್ಕೆ ಕಾರಣವೇನು ಪ್ರಮೋದ್? ಖಂಡಿತವಾಗಿಯೂ ಏನು ರಾಜ್ಯ ಸರ್ಕಾರ ಕೋವಿಡ್ ಅನ್ಲಾಕ್ ಆದ ನಂತರ ಎಲ್ಲಾ ಧಾರ್ಮಿಕ ಕೇಂದ್ರಗಳು ಆರಂಭವಾಗಿತ್ತು. ಆದ್ರೆ ಉಡುಪಿಯ ಕೃಷ್ಣ ಮಠ 1 ವಾರ ಕಾಲ ಕಾಯುವಂತ ಒಂದು ಆಡಳಿತ ಮಂಡಳಿ ಕಾಯ್ದು ಇಂದು ಕೃಷ್ಣ ಮಠವನ್ನು ಆರಂಭಿಸಲಾಗಿತ್ತು. ಆದ್ರೆ ಉಡುಪಿ ಕೃಷ್ಣ ಮಠ ಅಂತ ಹೇಳಿದ್ರೆ ಅಲ್ಲಿಯ ವಿಶೇಷತೆ ಇದೆ. ಅಲ್ಲಿಯ ಸ್ವಾಮೀಜಿ ಅವರೇ ಕೃಷ್ಣನನ್ನು ಪೂಜಿಸುವುದರಿಂದ ಈ ಒಂದು ಏನು 1 ವಾರ ತಡವಾಗಿ ಈ ಒಂದು ಕೃಷ್ಣ ಮಠದ ಪೂಜೆ ಏನು ಭಕ್ತರ ದರ್ಶನಕ್ಕೆ ಒಂದು ಆರಂಭ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಈ ಒಂದು ಕೃಷ್ಣ ಮಠ ದರ್ಶನ ಆರಂಭ ಆದ ನಂತರ ಬೇರೆ ಜಿಲ್ಲೆಯಿಂದ ರಾಜ್ಯದಿಂದ ಸಾಕಷ್ಟು ಭಕ್ತರು ಬರುವುದರಿಂದ ಮೊದಲಿಗೆ ಎಲ್ಲಾ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಂಡು ನಂತರ 1 ವಾರ ಕಾಲ ಕಾಯ್ದು ನೋಡುವಂತದ್ದು ಈ ಒಂದು ಆಡಳಿತ ಮಂಡಳಿ ಮಾಡಿದೆ. ಆದ್ರೆ ಈಗ ಸದ್ಯಕ್ಕೆ ಇವತ್ತು ಏನು ಕೃಷ್ಣ ಮಠದಲ್ಲಿ ಶ್ರೀ ಕೃಷ್ಣನ ದರ್ಶನ ಮಾಡಲು ಬರುವಂತ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇವತ್ತು ಕೂಡ ಸಾಕಷ್ಟು ಭಕ್ತರು ಇವತ್ತು ಈ ಒಂದು ಏನು ಕೃಷ್ಣ ಮಠಕ್ಕೆ ಬಂದು ದೇವರ ದರ್ಶನವನ್ನು ಪಡೆದ್ರು ಅಂತ ಹೇಳ್ಬೋದು. ಆದ್ರೆ ಕೊರೋನಾದ ಮುನ್ನೆಚ್ಚರಿಕೆ ಕಾರಣಕ್ಕಾಗಿಯೇ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ದರ್ಶನ ಪಡೆಯಬಹುದಾಗಿದೆ ಅಂತ ಹೇಳಿ ಹೇಳ್ತಾ ಇರೋದು. ಖಂಡಿತವಾಗಿಯೂ ಏನಂತ ಹೇಳಿದ್ರೆ ಬೆಳಿಗ್ಗೆ ಹೊತ್ತು ಶ್ರೀ ಕೃಷ್ಣನ ಏನು ಸಾಕಷ್ಟು ಪೂಜಾ ಪುರಸ್ಕಾರಗಳು ಇರುವುದರಿಂದ ಭಕ್ತರಿಗೆ ಮಧ್ಯಾಹ್ನ ನಂತರ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಕಳೆದ ಬಾರಿಯೂ ಇದೇ ರೀತಿಯಲ್ಲಿ ಲಾಕ್ ಡೌನ್ ನಂತರ ಹಂತವಾಗಿ ದೇವರ ದರ್ಶನವನ್ನು ಮಾಡ್ಲಿಕ್ಕೆ ಭಕ್ತರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈಗ ಪ್ರಸ್ತುತವಾಗಿ ಇವತ್ತು ಏನು ದೇವರ ದರ್ಶನಕ್ಕೆ ಮಧ್ಯಾಹ್ನ ಅದೇ ಸಮಯವನ್ನು ನಿಗದಿಪಡಿಸಿ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಎಲ್ಲಾ ರೀತಿಯ ಏನು ಸರ್ಕಾರ ಸೂಚಿಸಿದಂತ ಎಲ್ಲಾ ಮಾರ್ಗಸೂಚಿಗಳನ್ನು ಅನುಸರಿಸಿ ದೇವರ ದರ್ಶನಕ್ಕೆ ಭಕ್ತರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ.